ಉಡುಪಿಯಲ್ಲಿ ಬಿಪರ್ಜಾಯ್ ಚಂಡಮಾರುತದ ಪರಿಣಾಮ ಕಾಪುವಿನ ಮೂಳೂರಿನಲ್ಲಿ ಕಡಲ್ಕೊರೆತದ ಭೀತಿ ಹೆಚ್ಚಾಗಿದೆ. ಕಳೆದ ವರ್ಷ ದಡಕ್ಕೆ ಹಾಕಿದ್ದ ಕಲ್ಲು ಬಂಡೆಗಳು ಸಮುದ್ರ ಪಾಲಾಗಿದ್ದು ಅಲೆಗಳ ಹೊಡೆತಕ್ಕೆ ಸಿಲುಕಿ ಧರೆಗುರುಳುತ್ತಿದೆ. ತೆಂಗಿನ ಮರಗಳು ಕಳೆದ ವರ್ಷ ಸಂಸದರು, ಜಿಲ್ಲಾ ಉಸ್ತುವಾರಿ ಸಚಿವರು, ಡಿಸಿ ಭೇಟಿ ನೀಡಿ ಭರವಸೆ ನೀಡಿದ್ರು. ಆದರೆ ವ್ಯವಸ್ಥಿತವಾಗಿ ತಡೆಗೋಡೆ ನಿರ್ಮಿಸದ ಕಾರಣ ಮತ್ತೆ ಕಡಲ್ಕೊರೆತ ಉಂಟಾಗಿದೆ. ಮಳೆಗಾಲ ಬಂದಾಗ ಮಾತ್ರ ಸರ್ಕಾರ, ಜನಪ್ರತಿನಿಧಿಗಳು ಬರ್ತಾರೆ. ಯಾವುದೇ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳುತ್ತಿಲ್ಲ. ಕಾಟಾಚಾರಕ್ಕೆ ಬಂಡೆಕಲ್ಲುಗಳ ತಡೆಗೋಡೆ ನಿರ್ಮಾಣ ಮಾಡ್ತಾರೆ. ಶ್ರೀಮಂತರು ರೆಸಾರ್ಟ್ ಇದ್ದ ಕಡೆ ಯಾಕೆ ತಡೆಗೋಡೆ ಹಾಳಾಗುವುದಿಲ್ಲ ಎಂದು ಸಮುದ್ರ ತೀರದ ನಿವಾಸಿಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹಾಗಾದ್ರೆ ಸೂಪರ್ವೈಸರ್ ಏರೆ ಪೂನ ಗೊತ್ತಾಗುಜಾ ಈತ ಲೀಪ್ ಮಾಡ್ಕೊಡು ನಾನು ಏತ್ ಖರ್ಚುಂಡು ಅರೆಗಲ್ಲೋಡು ಮುಂದಿನ ಏತ್ ಡೌನ್ ಉಂಡು ತುಲೆಗೆ ಒಂದು ಲೆವೆಲ್ ತಿನ್ನ ಒಂದು ಕೊಯ್ಯ ಇನ್ನೇನು ಇತ್ತು ಮಗಳು ಈ ಲೆವೆಲ್ ತನ ಕಲ್ಲು ಬಾಡಿ ಎಡಾಣ್ ಕಲ್ಲು ಬಾಡಿ ಸ್ಲೋ ಇಂಚ ಬಿತ್ತು ಎಡಾಣ್ ಬೊಕ್ಕ ಅವು ಕೊಡ ಬಗಲು ಬೇಸಿಗೆ ಬಗಲು ಮಸ್ತ್ ಮಗಳಿಗೆ ಏನು ನಾವು பொருள் ಮಲ್ಪನೆ ಎಂಡ ಬೊಕ್ಕ ಮಲ್ಪಡಿ ಇತ್ತ ತಕ್ಕ ಮಟ್ಟಿಗೆ ಮೂಲ ದೊರ್ಪಡಿಗೆ ಅದು ಕಲ್ಲು ದೊರ್ಪಡಿಗೆ ಬಂದ ಬೇತಗಾಡಿಗೆ ದೊರ್ಪುನ ಲಾಸ್ಟ್ ದೊರ್ಪುನ ಬೇತಗಾಡಿಗೆ ಅವಲ ಮನ್ಪೇನೆ ದೊರ್ಪುನ ಮನ್ಕರದ ದೊರ್ಪೆ ಮಂಡದೆ ಕಲ್ಗನ್ ದೊರ್ಪಲೆ ಮನ್ ದೊರ್ಪುನ ಮನ್ನ ಬೇತಗಾಡಿಗೆ ದೊರ್ಪುನ ದೊರ್ಪುನ ಗನ್ನ ಇಲ್ಲಿ ಮೂಲ ಕೊಟ್ಟ ಮೇರಿಯ ಮೂಲೆ ಗನ್ನ ದೊರ್ಪಡ ಬೇತಗಾಡಿಗೆ ದೊರ್ಪುನ ದೊರ್ಪೆ ಮನ್ನ ಮಲ್ಕೊಂಡು ನಾಡ ಡ್ರೆಸ್ಸಿಂಗ್ ಮಾಡ್ಕೊಂಡು ಒಂದು ಪೊಯ್ಯಿ ಹಂಗೆ ಎಪ್ಪು ಮುಂದೆ ಪೊಯ್ಯಿ ಏನು ಗೊತ್ತಾನೆ ಆಟೋಮೆಟಿಕ್ ಕಡಲ್ ಬಂತು ಇತ್ತನೆ ಕಾಲು ದೊರ್ತು ಬಾಡ್ರಿ ಕಣ್ಪಿನಿ ದೊರ್ಪರೆ ಖಾಲಿ ಸೊಟ್ಟು ಮಲ್ಪರೆ ಖಾಲಿ ಉಡದಾಲ ಅವಿನ ರಜ್ಜಿಂಗ್ ಮಾಡ್ಕೊಂಡು ದಿಪಯ್ಯ ತುಲೆ ಡೀಪ್ ತುಲೆ ಏತು ಡೀಪ್ ಒಂದು ಈ ಲೆವೆಲ್ ಪುನಃ ಪೊಯ್ಯ ಈ ಲೆವೆಲ್ ಪೊಯ್ಯ ಒಂದು ಕಾಲು ಏನು ಗೊತ್ತಿಲ್ಲ ಇತ್ತ ಕಾಲಿ ಅದು ಕಲ್ಲು ಕಂತು ಬಾಡ್ರಿ ಕಲ್ಲು ಕಂತಿನಿಗೆ ದೊರ್ಪಡಿಗೆ ಆಟೋಮೆಟಿಕ್ ಉಂಟು